ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಾವು ಮಾಡಿದ ಅಡುಗೆ ತಿಂದು ನಮಗೆ ಬೇಜಾರಾಗಿರುತ್ತೆ. ಅಂಥವರಿಗೆ ನಾವು ನಮ್ಮ ಅಡುಗೆ ಮನೆಯಲ್ಲಿ ಅತಿಥಿಗಳು ಮಾಡಿಕೊಟ್ಟಂಥ ಡಿಫ್ರೆಂಟ್ ಆದ ಖಾದ್ಯಗಳನ್ನು ನಾನು ನಿಮಗೆ ತೋರಿಸ್ತೇವೆ. ಸೊ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಕುಸುಮ ಅವರು ಯಾವ ರೀತಿ ಹೊಸ ಥರದ ಖಾದ್ಯವನ್ನು ಹೇಳಿಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಅವರನ್ನು ಅಡುಗೆ ಮನೆಗೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಇವತ್ತು ನಾನು ನಮ್ಮ ವೀಕ್ಷಕರ ಹತ್ರ ಹೇಳಿದೆ ನೀವೊಂದು ಡಿಫ್ರೆಂಟ್ ಆಗಿರುವ ಖಾದ್ಯವನ್ನು ಹೇಳ್ಕೊಡ್ತೀರಿ ಅಂತ. ಸೊ ಯಾವುದನ್ನು ಹೇಳ್ಕೊಡ್ತಿದ್ದೀರಿ ಇವತ್ತು? ನೀವು ಡಿಫ್ರೆಂಟ್ ಆಗಿ ಅಂತ ಹೇಳಿದ್ರಲ್ಲ, ಹಾಗೆ ಮಾಡೋಣ. ಓಕೆ, ಒಂದು ಬದನೆಕಾಯಿ ಪಚಡಿ ಅಂತ ಹೇಳ್ತಾರೆ. ಓಕೆ, ಬದನೆಕಾಯಿ ಗೊಜ್ಜು ಕೇಳಿದ್ದೇನೆ. ಹೌದು, ಪಚಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬೇಸಿಗೆ ಅಲ್ಲ ಈಗ. ಹೌದು, ತಂಪಾದ ಪಾನೀಯ ತುಂಬಾನೇ ಈಗ ಶೆಕೆ, ಕುಡಿತಾನೆ ಇರಬೇಕು ಜ್ಯೂಸ್ ಎಲ್ಲ. ಸೊ ಪಾನೀಯ ಮಾಡ್ತಿದ್ದೀರಿ. ಹೌದು. ಓಕೆ, ಯಾವ ಹಣ್ಣಿಂದ ಮಾಡ್ತಿದ್ದೀರಿ ಇವತ್ತು? ಅದು ಬೇಲದ ಹಣ್ಣು ಅಂತ ಹೇಳ್ತಾರೆ. ಬೇಲದ ಹಣ್ಣಿಂದ. ಓಕೆ, ಇದು ಇಲ್ಲಿಯ ಹಣ್ಣಾಗೆ ಕಾಣಿಸ್ತಿಲ್ಲ. ಅಂದ್ರೆ ಎಲ್ಲಿ ಸಿಗುದು? ಅಂದ್ರೆ ನಾನು ಮೈಸೂರಿನಲ್ಲಿ ಇರೋದ್ರಿಂದ ಮೈಸೂರಿನಲ್ಲಿ ತುಂಬಾ ಸಿಗುತ್ತೆ. ಅದು ಬೇಸಿಗೆಗಾಲದಲ್ಲಿ ಸಿಗ್ತದೆ. ಓಕೆ, ಸೊ ಇವತ್ತಿನ ಸ್ಪೆಷಲ್ ಬೇಲದ ಹಣ್ಣಿಂದ ಪಾನೀಯ. ಓಕೆ, ಅಡುಗೆ ಮನೆಗೆ ಹೋಗೋಣ. ಓಕೆ, ಬನ್ನಿ ಮಾಡಿ. ಓಕೆ, ಫಸ್ಟ್ ಈಗ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ? ಈಗ ಬದನೆಕಾಯಿ ಪಚಡಿ ಅಂತ. ಫಸ್ಟ್ ಅದನ್ನು ಮಾಡೋಣ. ಓಕೆ, ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಬದನೆಕಾಯಿ ಅಂದರೆ ಬದನೆಕಾಯಿಯಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಹೌದು. ಈ ಬದನೆಕಾಯಿಯಲ್ಲಿ ಮಾಡ್ಬೋದು. ಇದರ ಸಿಪ್ಪೆ ಸ್ವಲ್ಪ ದಪ್ಪ ಬರ್ತದೆ, ಪರ್ಪಲ್ ಬಣ್ಣದಲ್ಲಿ ಸಿಗುತ್ತೆ. ಆ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಇರ್ತದೆ. ಹೌದು. ಸೊ ಈಗ ನಾವೀಗ ಇದರಲ್ಲಿ ಮಾಡೋಣ. ಮೊದಲಿಗೆ ಇದನ್ನು ಸಣ್ಣಗೆ ಹೆಚ್ಚಬೇಕು. ಅಂದರೆ ನೀವು ಈಗ ಇದನ್ನು ತಗೊಂಡು ನಿಮಗೆ ಯಾವುದ್ರಲ್ಲಿ ಹೆಚ್ಚಾಗಿ ಒಳ್ಳೆದಾಗುತ್ತೆ? ಇದರಲ್ಲಿಯಾ ಇಲ್ಲಾಂದರೆ ಪರ್ಪಲ್ ಬಣ್ಣದಲ್ಲಿ? ಪರ್ಪಲ್ ಬಣ್ಣದಲ್ಲಿ ಅದು ಸಾಫ್ಟ್ ಇರೋದ್ರಿಂದ ಪಚಡಿ ಅಲ್ಲ, ಅದೇ ಒಳ್ಳೆಯದು ಅನ್ನಿಸ್ತದೆ ನನಗೆ. ಓಕೆ, ಸೊ ನಮಗೆ ಯಾವುದು ಸಿಗ್ತದೆ ಅದರಲ್ಲಿ ಮಾಡಿಕೊಂಡ್ರೆ ಆಯ್ತು. ಹೌದೌದು, ಒಟ್ಟಿನಲ್ಲಿ ಬದನೆ. ಇದು ಇಡ್ಲಿ, ದೋಸೆ, ಚಪಾತಿ ಮತ್ತು ಬಿಳಿ ಅಕ್ಕಿ ಅನ್ನ ಇದಕ್ಕೆಲ್ಲ ಚೆನ್ನಾಗಾಗ್ತದೆ. ಈಗ ಸ್ಟವ್ ಹತ್ತಿಸ್ಬಿಟ್ಟು ಒಂದು ಬಾಣಲಿ ಇಡೋಣ. ಬದನೆಕಾಯಿ ಪಚಡಿ ಮಾಡಬೇಕಾದ್ರೆ ಇದನ್ನು ಬೇಯಿಸಬಾರ್ದು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿಬೇಕು. ಓಕೆ, ಎಣ್ಣೆಯಲ್ಲೇ ಹುರ್ಕೊಂಡ್ರೆ? ಹೌದು, ಬೇಯಿಸಲಿಕ್ಕೆ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು 1 ಸ್ಪೂನಷ್ಟು ತುಪ್ಪ. ಈಗ ನೀವು ತುಪ್ಪ ಹಾಕಿದ್ರಲ್ಲ, ಇನ್ನು 1 ಸ್ಪೂನ್ ಎಣ್ಣೆ ಹಾಕಿದರೆ ರುಚಿ ಆಗ್ತದೆ. ನಾವು ನಮ್ಮ ಅಡುಗೆ ಮನೆಯಲ್ಲಿ ಎಣ್ಣೆ ನಡೆಲಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಣ್ಣೆ ಬಳಸ್ತೇವೆ. ಈಗ ಒಂದು 1/4 ಸ್ಪೂನ್ನಷ್ಟು ಜೀರಿಗೆ. ಎಣ್ಣೆ ಕಾದ ಮೇಲೆ ಖಾರಕ್ಕೆ ಒಂದು 5 ಹಸಿರು ಮೆಣಸಿನ್ಕಾಯಿ ಹಾಕೋಣ. ನೀವು ಖಾರ ತುಂಬ ತಿಂತೀರಾ? ಹಾಂ, ಖಾರ ಇಷ್ಟ. ಅದೆಲ್ಲ ಮಧ್ಯಾಹ್ನ ಊಟ ಟೈಮಲ್ಲೆಲ್ಲ ಸ್ವಲ್ಪ ಖಾರನೇ ಇದ್ರೆ ಚೆನ್ನಾಗಿರುತ್ತೆ ಅನ್ನದ ಜೊತೆ. ನಂತರ ಈರುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಹುರಿಲಿಕ್ಕೆ ಹಾಕೋಣ. ಅಂದರೆ ಒಂದು ಈರುಳ್ಳಿ ಮಧ್ಯಮ ಗಾತ್ರದ್ದು ಒಂದು ಈರುಳ್ಳಿ, ಸ್ವಲ್ಪ ಸೌಟಲ್ಲಿ. ಈ ಈರುಳ್ಳಿಯನ್ನು ಸ್ವಲ್ಪ ಕೆಂಬಣ್ಣ ಬರುವವರೆಗೆ ಹುರಿಯೋಣ. ಹೌದು, ಹುರ್ಕೊಳ್ಬೇಕು. ಇದು ಬಂದ್ಬಿಟ್ಟು ಎಲ್ಲಿದ್ದು ಡಿಶ್ ಅಂತ ಇದು? ಅಂದರೆ ಇದು ಇಲ್ಲ, ಇದು ಆಂಧ್ರ ಪ್ರದೇಶದ್ದು. ಅಲ್ಲಿ ವೆಂಗಾಯಿ ಪಚಡಿ ಅಂತ ಹೇಳ್ತಾರೆ. ಓಕೆ, ಅದನ್ನು ನೀವು ಇಲ್ಲಿ ಬದನೆಕಾಯಿ ನಾನು ಕಲಿತು ಬಿಟ್ಟು. ಹೌದು, ಬದನೆಕಾಯಿ ಪಚಡಿ ಅಂತ. ಸೊ ಆಂಧ್ರದಲ್ಲಿ ಸ್ಪೈಸಿ ತುಂಬ ಜಾಸ್ತಿ, ಖಾರ ಅವರು ತುಂಬ ಜಾಸ್ತಿ ತಿಂತಾರೆ. ಹೌದು. ಈಗ ಇದು ಸ್ವಲ್ಪ ಕೆಂಬಣ್ಣ ಬಂತಲ್ವಾ, ಆವಾಗ ಒಂದು ಬೆಳ್ಳುಳ್ಳಿ ಹಾಕೋಣ. ಓಕೆ, ಒಂದು 6 ಇಲಿಕೆ, ಒಂದು ತುಂಡು
ಶುಂಠಿ. ಹಾಂ, ಅರ್ಧ ಇಂಚಿನಷ್ಟು ಶುಂಠಿ. ಅದಾದಮೇಲೆ ಒಂದು ಟೊಮೆಟೊ. ಇದು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಬದನೆಕಾಯಿ ಸೇರಿಸೋಣ. ಓಕೆ, ಡೈರೆಕ್ಟ್ ಆಗಿ ಹಾಕ್ತಿದ್ದೀರಿ? ಹೌದು, ಇದರಲ್ಲೇ ನಾವು ಬೇಯಿಸ್ಕೊಳ್ಬೇಕು. ಹೌದು, ಇದರಲ್ಲೇ ಬಾಡಿಸ್ಬೇಕು. ಹಾಂ, ಬದನೆಕಾಯಿ ನೀರು ಹಾಕಿ ಬೇಯಿಸೋದ್ರಲ್ಲಿ ಎಷ್ಟು ರುಚಿ ಇರೋದಿಲ್ಲ, ಎಣ್ಣೆಯಲ್ಲಿ ಹುರಿದಷ್ಟು ರುಚಿ. ಹೌದು. ಕೆಲವರೆಲ್ಲ ಅದನ್ನು ಡೈರೆಕ್ಟ್ ಆಗಿ ಗ್ಯಾಸಲ್ಲಿ ಇಟ್ಟು ಅದು ಬರ್ತಾ, ಬದನೆಕಾಯಿ ಬರ್ತಾ ಅಂತ ಸುಟ್ಬಿಟ್ಟು ಹೊರಗಡೆ ಸಿಪ್ಪೆ ತೆಗೆದುಬಿಟ್ಟು ಹಾಂ ಮಾಡೋದು. ಈ ಸಾರಿನಲ್ಲೆಲ್ಲ ಬದನೆಕಾಯಿ ಸಿಕ್ಕಿದ್ರೆ ಮಕ್ಕಳು ತಿನ್ನೋದಿಲ್ಲ, ಎತ್ತಿಡ್ತಾರೆ. ಸೊ ಈ ಥರ ಪಚಡಿ ಮಾಡಿದರೆ ತಿಂತಾರೆ. ಹೆಚ್ಚಾಗಿ ವೆಜಿಟೇಬಲ್ಸ್ ಅವ್ರಿಗೆ ಯಾವ್ದು ಇಷ್ಟನೇ ಆಗಲ್ಲ, ಅದನ್ನು ಡಿಫ್ರೆಂಟ್ ಆಗಿ ಮಾಡಿ ಕೊಡ್ಬೇಕು ನಾವು. ಎಲ್ಲ ತೆಗೆದು 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 ಸೈಡಲ್ಲಿ ಇಡ್ತಾರೆ. ಇಲ್ಲ, ಅದರ ಆರೋಗ್ಯಕರ ವಿಚಾರಗಳು ಹೇಳ್ತಾ ಇದ್ರೆ ಮಕ್ಕಳಿಗೆ ಇಷ್ಟ ಆಗ್ತದೆ. ಕೆಲವರಿಗೆ ಸಣ್ಣದ್ರಲ್ಲಿ ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಇರ್ತದೆ, ಅಂತವರಿಗೆಲ್ಲ ನಿಮ್ದು ಸ್ಕಿನ್ ಒಳ್ಳೇದಾಗ್ತದೆ, ಹಾಗೆ ಹೇಳೋದು. ಇದು ಬೇಗ ಬಾಡ್ತದೆ ಬದನೆಕಾಯಿ, ಸಾಫ್ಟ್ ಇರೋದ್ರಿಂದ. ಇದನ್ನು ಇಷ್ಟೇ ಮಾಡಿಟ್ರೆ ಇದು ಪಲ್ಯ ಆಗ್ತದೆ, ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು. ಆದರೆ ಇದನ್ನು ಇನ್ನೂ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸಿ ಆರೋದ್ಮೇಲೆ ತರಿ ತರಿ ರುಬ್ಬಬೇಕು. ತುಂಬ ನುಣ್ಣಗೆ ರುಬ್ಬಾರ್ದು, ತರಿ ತರಿಯಾಗಿ ರುಬ್ಬಬೇಕು. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ ಅನ್ನಕ್ಕೆ, ಪುಡಿ ಬೆಳ್ತಿಗೆಕ್ಕಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೌದು ಹೌದು, ಸಾರು ಇಲ್ಲದೇನೆ ಇದನ್ನು ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ. ಯಾಕಂದ್ರೆ ಇದರಲ್ಲಿ ಎಲ್ಲ ಅಂಶ ಕೂಡ ಇದೆ. ಹೌದು. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸೋಣ. ಓಕೆ. ಸೊ ಅನ್ನದ ಜೊತೆ ಇದನ್ನು ಹಾಕಿ ಸ್ವಲ್ಪ ಅದರ ಮೇಲೆ ತುಪ್ಪ, ಅಂದರೆ ನಮ್ಮದು ಕೇಸರಿಯವರ ತುಪ್ಪ ಹಾಕಿ ತಿಂದರೆ ಇನ್ನು ತುಪ್ಪವಾಗಿರುತ್ತೆ, ತುಂಬ ರುಚಿಯಾಗಿ ಒಂದು ತುತ್ತು ಜಾಸ್ತಿಯೇ ತಿನ್ಬೋದು. ಮಧ್ಯಾಹ್ನ ಆಗುವಾಗ ನಮ್ಮದೇ ಓನ್ ಸ್ಟೈಲ್ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಎಲ್ಲ ಮಾಡಿ ತಿನ್ಬೇಕು. ಹೌದು, ಬಾಯಿ ಕೆಡುತ್ತೆ ಎಲ್ಲ, ಜ್ವರ ಬಂದಾಗ ಎಲ್ಲ ಆ ಟೈಮ್ ತುಂಬ ಚೆನ್ನಾಗಿರ್ತದೆ. ಆಲ್ಮೋಸ್ಟ್ ಹೌದು, ಬಾಡಿದೆ. ಸಾಮಾನ್ಯವಾಗಿ ಕೆಲವು ತರಕಾರಿ ಹಸಿ ತಿನ್ನಿ ಅಂತ ಹೇಳ್ತಾರೆ, ಆದರೆ ಬದನೆಕಾಯಿ ಹಸಿದು ತಿನ್ನಿ ಅಂತ ಹೇಳಿದ್ದು ಕೇಳಲಿಲ್ಲ. ಅದನ್ನು ಈ ಥರನೇ ಮಾಡ್ಕೊಂಡು ತಿನ್ನಬೇಕು. ಹೌದು, ಅದು ಉಪ್ಪು, ಹುಳಿ, ಖಾರ ಎಲ್ಲ ಎಳ್ಕೊಂಡ್ರೆ ಟೇಸ್ಟ್. ಹೌದು ಹೌದು ಹೌದು, ಪಚಡಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತದೆ. ನಾವು ಇಲ್ಲಿ ನಮ್ಮದೇ ಭಾಷೆಯಲ್ಲಿ ಹೇಳುವಾಗ ಚಟ್ನಿ ಅಂತ ಹೇಳ್ಬೋದು, ಆದರೆ ಇದು ಚಟ್ನಿ ಅಷ್ಟು ನುಣ್ಣಗೆ ಮಾಡಬಾರ್ದು, ತರಿ ತರಿ ಇರಬೇಕು. ಇನ್ನು ಹಿಂದಿನ ಕಾಲದಲ್ಲೆಲ್ಲ ಕುಟ್ಟುತ್ತಾ ಇದ್ರಲ್ಲ ಹಾಗೆ. ನೋಡಿ, ಇದು ಬದನೆಕಾಯಿ ಈ ಥರ ಪ್ರೆಸ್ ಮಾಡಿದರೆ ಮೆತ್ತಗಾಗಿದೆ ನೋಡಿ, ಅಲ್ಲಿಗೆ ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ. ಒಂದು 5 ರಿಂದ 7 ನಿಮಿಷ ಸಿಮ್ಮಲ್ಲಿ ಹುರಿಬೇಕು ಹೀಗೆ. ಹಾಂ, ಈಗ ಇದಕ್ಕೆ ಕೊತ್ತಂಬರಿ ಬೀಜ, ಒಂದು ಧನಿಯಾ, ಅದನ್ನು ಒಂದು 1/4 ಅಥವಾ ಅರ್ಧ ಸ್ಪೂನ್ನಷ್ಟು ಹಾಕಿದರೆ ಸಾಕಾಗುತ್ತೆ. ಆಮೇಲೆ ಹುಳಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು. ಓಕೆ. ಹಾಂ, ಟೊಮೆಟೊ ಹುಳಿ ಇಲ್ಲ ಅಂದರೆ ಜಾಸ್ತಿ ಹಾಕ್ಬೋದು, ಸ್ವಲ್ಪ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು. ಈಗ ಇದು ಹುರಿದು ರೆಡಿಯಾಗಿದೆ. ಇದು ನಾವು ಮಿಕ್ಸಿಗೆ ಹಾಕಬೇಕು ಅಂದರೆ ಆರಬೇಕಲ್ವಾ, ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ಆರಲಿ. ಆಲ್ಮೋಸ್ಟ್ ನಾವು ಈಗ ಎಣ್ಣೆಯಲ್ಲೆಲ್ಲ ಮಾಡ್ತೇವಲ್ಲ ಈ ಥರ. ಹೌದು, ಈಗ ಬದನೆಕಾಯಿ ಹಾಕಿ ಉರಿಲಿಕ್ಕೆ ಹಾಕಿದ್ದೆ ಎಣ್ಣೆ ಮತ್ತು ತುಪ್ಪ. ಈ ಥರ ಎಲ್ಲ ಮಾಡುವಾಗ ನಮ್ಮ ಫ್ಲೋರಲ್ಲೆಲ್ಲ ಎಣ್ಣೆ ಜಿಡ್ಡು ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ನಮ್ಮದು ಮಯೂರಿ ಅವತ್ತು
ಫ್ಲೋರ್ ಕ್ಲೀನರ್ ಇದೆ. ಸೊ ಅದರಲ್ಲಿ ನೀವು ಒರೆಸಿದರೆ ಸೊ ಎಣ್ಣೆ ಜಿಡ್ಡು ಎಲ್ಲ ಹೋಗುತ್ತೆ. ಪ್ಲಸ್ ಅವರದ್ದು ಕಂಫರ್ಟ್ ಕ್ಲಿಪ್ ಮಾಪ್ ಇದೆ, ಅದರಲ್ಲಿ ನಮ್ಮದು ಫ್ಲೋರ್ ಎಲ್ಲ ತುಂಬಾ ಪಳಪಳ ಅಂತ ಹೊಳೆಯುತ್ತೆ. ಸೊ ಅವ್ರದ್ದೀಗ ಕಾಂಬೋ ಆಫರ್ ಕೂಡ ನಡೀತಿದೆ. ಪೊರಕೆ ಮತ್ತು ಗೋಲ್ಡ್ ಪೊರಕೆ ಮತ್ತು ಕ್ಲಿಪ್ ಮಾಪ್ ಒಟ್ಟಿಗೆ ಸಿಗುತ್ತೆ ಕಾಂಬೋ ಆಫರಲ್ಲಿ. ಸೊ ನೀವು ಕೂಡ ಮನೆಯಲ್ಲಿ ಈ ಥರ ಎಲ್ಲ ಜಿಡ್ಡು ಇದೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅಡಿಗೆ ಮನೆಯಲ್ಲಿ ಜಿಡ್ಡು ಆಗೋದು ಇದೆರಡು ಬಹಳ ಮುಖ್ಯ. ಹೌದು ಹೌದು ಹೌದು. ಹಾಗೆ ಸೊ ಆಲ್ಮೋಸ್ಟ್ ತಣ್ಣಗಾಯಿತು. ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು. ಈಗ ಒಂದು ಸಣ್ಣ ಜಾರ್ ಕೊಟ್ಟರೆ ಓಕೆ, ಅದಕ್ಕೆ ಹಾಕೋಣ. ಒಂದು ಸ್ವಲ್ಪ ತರಿಯಾಗಿ ರುಬ್ಬಿಕೊಡು. ಓಕೆ, ಸಾಕಮ್ಮ. ಸಾಕಾ? ಹಾಂ ಸಾಕು. ಈಗ ಇದಕ್ಕೆ ಉಪ್ಪು ಇದೆ, ಖಾರ ಇದೆ, ಹುಳಿ ಇದೆ, ಎಲ್ಲ ಇದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಇದರ ರುಚಿ ಜಾಸ್ತಿ ಆಗ್ತದೆ ಆಗ. ಹೌದು. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳ. ಆನ್ ಮಾಡಿ. ಇದಕ್ಕೆ ತುಪ್ಪದಲ್ಲೇ ಒಗ್ಗರಣೆ ಹಾಕೋಣ. ಓಕೆ, ತುಪ್ಪದಲ್ಲಿ ಹಾಕಿದ್ರೆ ಇನ್ನಷ್ಟು ಹೌದು ಜಾಸ್ತಿ ಆಗ್ತದೆ. ಹೌದು ಹೌದು. ಸೊ ಅದು ಕೂಡ ನಮ್ಮದು ಕೇಸಿ ಗೀ ಆದರೆ ಇನ್ನೂ ಕೂಡ ಫ್ಲೇವರ್ ಒಳ್ಳೆ ಸಿಗ್ತದೆ, ಘಮ ಕೂಡ ಚೆನ್ನಾಗಿರುತ್ತೆ. ಒಂದು ಸ್ಪೂನ್ ಹಾಕಿ. ತುಪ್ಪ ಕಾದ ಮೇಲೆ ಒಂದು 1/4 ಟೀ ಸ್ಪೂನ್ನಷ್ಟು ಸಾಸಿವೆ. ಸಾಸಿವೆ ಇಲ್ಲದೆ ಒಗ್ಗರಣೆ ಇಲ್ವೇ ಇಲ್ಲ ಅಲ್ಲ. ಹೌದು. ಸೊ ಇಷ್ಟೇ ಅಲ್ಲ, ಒಗ್ಗರಣೆ ಕೂಡ ಹಾಕ್ಕೊಳ್ಬೇಕು. ಹೌದು ಹೌದು. ಈ ಸಾಸಿವೆ ಚಟಪಟ ಅಂತ ಅಂದ ಮೇಲೆ ಒಂದು 1/4 ಚಮಚ ಜೀರಿಗೆ ಹಾಕೋಣ. ಅರ್ಧ ಚಮಚದಷ್ಟು ಕಡಲೆಬೇಳೆ, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಒಂದು ಕೆಂಪು ಮೆಣಸಿನಕಾಯಿ, ಇದರ ಬಣ್ಣ ಚೇಂಜ್ ಆಯಿತು ನೋಡಿ ಬೇಳೆಗಳದ್ದು. ಅದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಈ ರುಬ್ಬಿರುವಂಥ ಬದನೆಕಾಯಿ ಅದಕ್ಕೆ ಹಾಕ್ಕೊಳ್ಬೇಕು. ಅದನ್ನು ಹಾಕೊಳ್ಳಿ. ಇದೇನು ಕುದಿಸುವಂಥ ಅಗತ್ಯ ಏನು ಇಲ್ಲ. ಓಕೆ, ಜಸ್ಟ್ ಮಿಕ್ಸ್ ಆದರೆ ಸಾಕು. ಯಾಕಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸಿದ್ದೀವಲ್ವಾ. ಹೌದು. ಸ್ವಲ್ಪ ನೀರು ಬೇಕು. ಹಾಂ ಸಾಕು. ಸಾಕಾ? ಹಾಂ ಸಾಕು. 1-2 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಹಾಕೋಣ. ವೇಸ್ಟ್ ಮಾಡೋದು ಬೇಡ ಇದು. ಓಕೆ, ನಾವು ಹೆಣ್ಮಕ್ಳು ಹಾಗೇನೆ ಯಾವುದು ವೇಸ್ಟ್ ಮಾಡಲಿಕ್ಕಿಲ್ಲ ಅಲ್ವಾ. ಬದನೆಕಾಯಿ ಪಚ್ಚಡಿ ರೆಡಿಯಾಗಿದೆ. ಹಾಂ, ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ ಸಾಕು. ಅಂದರೆ ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಆಯಿತು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸೋಣ. ನಮ್ಗೆ ಅಡುಗೆ ಮಾಡಿದ ಮೇಲೆ ಸರ್ವ್ ಮಾಡುವಾಗ ನೋಡೋಕ್ಕೂ ಚೆನ್ನಾಗಿರ್ಬೇಕಲ್ಲ ರುಚಿಯ ಜೊತೆಗೆ. ಕೊತ್ತಂಬರಿ ಸೊಪ್ಪಿನ ಜೊತೆ ಅಲಂಕಾರ ಮಾಡಿ ಸವಿದು ಹೇಳಿ ಹೇಗಿದೆ ಅಂತ. ಶೋರ್ ಮೇಡಮ್, ಯಾಕಂದರೆ ಇದಂತೂ ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ಬದನೆಕಾಯಿ ಅಂದರೆ ಅಷ್ಟೇನು ಇಷ್ಟ ಅಲ್ಲ, ಬಟ್ ಇದನ್ನು ನೋಡುವಾಗ ತುಂಬ ಆಸೆ ಆಗ್ತಿದೆ ತಿನ್ನಬೇಕು ಅಂತ. ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ವೀಕ್ಷಕರೇ, ಬದನೆಕಾಯಿ ಪಚ್ಚಡಿ ಸವಿಯಲು ಸಿದ್ಧವಾಗಿದೆ. ನಿಮಗೂ ಕೂಡ ಮಾಡ್ಕೊಳ್ಬೇಕಾ? ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ.
ಬದನೆಕಾಯಿ ಪಚ್ಚಡಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪವನ್ನ ಬಿಸಿ ಮಾಡಿಕೊಂಡು ಜೀರಿಗೆ, 5 ರಿಂದ 6 ಹಸಿಮೆಣಸು, ಹೆಚ್ಚಿದ ಈರುಳ್ಳಿಯನ್ನು ಕೆಂಬಣ್ಣ ಬರುವವರೆಗೂ ಹುರಿಯಿರಿ. ನಂತರ 6 ರಿಂದ 8 ಎಸಳು ಬೆಳ್ಳುಳ್ಳಿ, ಶುಂಠಿ, 1 ಹೆಚ್ಚಿದ ಟೊಮ್ಯಾಟೊ, ಬದನೆಕಾಯಿ ಹಾಕಿ ಹುರಿದು ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬಾಡಿದ ನಂತರ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿಯುತ್ತಾ ಬೇಯಿಸಿ. ಬದನೆಕಾಯಿ ಪೂರ್ತಿ ಬೆಂದ ನಂತರ 1/4 ಚಮಚದಷ್ಟು ಧನಿಯಾ ಬೀಜ, ಹುಣಸೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ತಣ್ಣಗಾದ ನಂತರ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಿಶ್ರಣವನ್ನ ಹಾಕಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬದನೆಕಾಯಿ ಪಚ್ಚಡಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.